ರಾಜ್ಯದಲ್ಲಿ ಕೋವಿಡ್ ಎರಡನೇ ಅಲೆ ಹೆಚ್ಚುತ್ತಿರುವ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಉಡುಪಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸೂಚನೆಯ ಮೇರೆಗೆ ಬ್ರಹ್ಮಾವರ ಎಸ್ಎಂಎಸ್ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಂದ ಇಂದು ಬೆಳಗ್ಗೆ ಜನಜಾಗೃತಿ ಜಾಥಾ ನಡೆಯಿತು. ಎಸ್ಎಂಎಸ್ ಕಾಲೇಜಿನಿಂದ ಹೊರಟ ಎಲ್ಲ ವಿದ್ಯಾರ್ಥಿಗಳು ರಾಷ್ಟ್ರೀಯ ಹೆದ್ದಾರಿ 66ರ ಮೂಲಕ ಬಸ್ ನಿಲ್ದಾಣದ ಬಳಿಯ ಬಂಟರ ಸಂಘದ ಮೂಲ ಇಂದಿರಾನಗರದಲ್ಲಿ ಹಲವಾರು ಮನೆಯವರಿಗೆ ಕೋವಿಡ್ ಜಾಗೃತಿಯನ್ನು ತಿಳಿಸಲಾಯಿತು. ಜಾಥಾದಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ವೃಂದ ಭಾಗಿಯಾಗಿದ್ದರು. ಎಲ್ಲ ಯೂನಿವರ್ಸಿಟಿಗೆ ಇದನ್ನು ಆರ್ಡರ್ ಮಾಡಿದ್ದಾರೆ. ಕೋವಿಡ್-19 ಎನ್ನುವಂತಹ ಈ ಕಾಯಿಲೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಮಾರಕವಾಗಿ ಹರಡಿದೆ. ಈಗ ಎರಡನೇ ರೌಂಡ್ ಅಲ್ಲಿ ಕೋವಿಡ್-19 ಹರಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಜನಜಾಗೃತಿಯನ್ನು ಮೂಡಿಸಲಿಕ್ಕೆ ನಮ್ಮ ಕಾಲೇಜಿನ ಪರವಾಗಿ ವಿದ್ಯಾರ್ಥಿಗಳನ್ನು ತಗೊಂಡು ನಾವು ಬಂದಿದ್ದೇವೆ. ಹಾಗಾಗಿ 60 ವರ್ಷ ಮೇಲ್ಪಟ್ಟವರು ನೀವು ವ್ಯಾಕ್ಸಿನ್ ಅನ್ನು ಬಳಸಲೇಬೇಕು. 2 ಸಲ ಅದನ್ನು ಹಾಕ್ಲಿಕ್ಕಿದೆ. ಆ ಟೈಮಲ್ಲಿ ಸ್ವಲ್ಪ ಜಾಗ್ರತೆಯಾಗಿರಬೇಕು. ಮತ್ತೆ ವ್ಯಾಕ್ಸಿನ್ ಅನ್ನು ಬಳಸಿದಾಗ ಎಲ್ಲೂ ಜಾಸ್ತಿ ಹೊರಗಡೆ ಎಲ್ಲ ತಿರುಗಬಾರ್ದು. ಮತ್ತೆ ಮಾಸ್ಕ್ ಅನ್ನು ಹಾಕಿ ಹೊರಗಡೆ ಹೋಗಬೇಕು. ಕೈಗೆ ಸ್ಯಾನಿಟೈಸರ್ ಅನ್ನ ಬಳಸಲೇಬೇಕು. ವಿನಾಕಾರಣ ಹೋಗೋದು ಬೇಡ. ಅವಶ್ಯಕತೆ ಇದ್ರೆ ಮಾತ್ರ ಹೊರಗೆ ಹೋಗಿ ಒಂದಷ್ಟು ಸಮಯ ಜಾಗ್ರತೆ